ಯಾರಿಗೆ ಮಾಡ್ಬೇಕು ಮಾತಾಜಿ ಇವಾಗ? ಗೌರಿ ಮಾತಾಜಿಗೆ. ಅವ್ರಿಗೆ ಅಲ್ಲಿ ಟೆಂಪಲ್ ಅಲ್ಲಿ ಸೇವೆ ಉಂಟಂತೆ, ಆಗೋದಿಲ್ಲ ಅಂತೆ. ನನ್ಗೆ ಮಾಡಿ. ಸರಿ ಶಾಂತಿರೂಪಿಣಿ ಮಾತಾಜಿ ಮಾಡ್ತೀರಾ? ಓಕೆ ಮಾತಾಜಿ ಮಾಡಿ. ಸರಿ ಮಾತಾಜಿ. ಮಾಡಿದ್ದೇನೆ ಮಾತಾಜಿ ನಿಮ್ಗೆ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಇಲ್ಲ. ಚೈತನ್ಯ ಚರಿತಾಮೃತ ಈ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ್ಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ येन तस्मै श्रीगुरुवे नमः. श्रीचैतन्य मनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्. वन्देऽहं श्रीगुरो श्रीयुतपदकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्य देवं श्रीराधा कृष्णपादं सहगण ललित विशाखान्वितं हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते. सप्त कांचना गौरांगे राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. अनंत नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिने नामिने. नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम राम हरे हरे. हरे कृष्ण. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय अद्वैत चंद्र जय गौर भक्त वृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय जय श्री चैतन्य जय गौर भक्तवृंद. जय जय श्री चैतन्य जय नित्यानंद. जय जय श्री चैतन्य जय नित्यानंद.
ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯ ಮಹಾಪ್ರಭು ಕಿ ಜೈ. ಚೈತನ್ಯ ಚರಿತ್ರಾಮೃತ ಕಿ ಜೈ. ಅಧ್ಯಾಯ 2 ಶ್ಲೋಕ 10. ಸ್ಕ್ರೀನ್ ಬಂದಿದೆ ಅಲ್ಲ? ಮಾತಾಜಿ ಪ್ರಕಾಶ ವಿಶೇಷತೆ ಜಹದರೆತಿ ನಾಮ ಬ್ರಹ್ಮ ಪರಮಾತ್ಮ ಹರ ಸ್ವಯಂ ಭಗವಾನ್. ಪ್ರಕಾಶ ವಿಶೇಷತೆ ಧರೆತಿ ನಾಮ ಪ್ರಕಾಶ ವಿಶೇಷತೆ ಬ್ರಹ್ಮ ಪರಮಾತ್ಮ ಹರ ಸ್ವಯಂ ಭಗವಾನ್. ಭಗವಾನ್ ಪ್ರಕಾಶ ವಿಶೇಷತೆ ಧರೆತಿ ನಾಮ ಬ್ರಹ್ಮ ಪರಮಾತ್ಮ ಹರ ಸ್ವಯಂ ಭಗವಾನ್. ಭಗವಾನ್. ಎಲ್ಲಿಗೆ ಓದಿದ್ದು ಸ್ಟಾಪ್ ಆಗಿದೆ? ಮಂಜು ಆಗಿದಾ? ಗೀತಾ ಮಾತಾಜಿದ ಆಗಿದೆ ಓದಿ. ಮಂಜುಳಾ ಮಾತಾಜಿ ಆಗಿದಾ? ಓದಾಗಿದೆ ಮಾತಾಜಿ, ನಂದಾಗಿದೆ ಓದಿ. ಹಾಗಾದ್ರೆ ಆಗಿದೆ. ನಂದಾಗಿಲ್ಲ ಮಾತಾಜಿ. ಮಂಜುಳಾ ಓದಿ. ಶ್ಲೋಕ 10. ಪ್ರಕಾಶ ವಿಶೇಷತೆ ಧರೆತಿ ನಾಮ ಬ್ರಹ್ಮ ಪರಮಾತ್ಮ ಹರ ಸ್ವಯಂ ಭಗವಾನ್. ಅರ್ಥ: ವಿಶೇಷ ಪ್ರಕಾಶ ಅಭಿವ್ಯಕ್ತಿಯ ವಿಶೇಷ ವೈವಿಧ್ಯದಲ್ಲಿ ತೇಜ ಅವನು ಧರೆ ಪಡೆದಿರುತ್ತಾನೆ. 3 ನಾಮ ಹೆಸರುಗಳನ್ನು ಬ್ರಹ್ಮನ್ ಪರಮಾತ್ಮ ಹೃದಯಸ್ಥ ಪರಮಾತ್ಮ, ಆರ ಮತ್ತು ಸ್ವಯಂ ಸಾಕ್ಷಾತ್ ಅವನೇ ಭಗವಾನ್ ದೇವೋತ್ತಮ ಪರಮಪುರುಷ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವನ ವಿವಿಧ ಪ್ರದರ್ಶನಗಳ ಪರಿಭಾಷೆಯಲ್ಲಿ ಅವನಿಗೆ 3 ಹೆಸರುಗಳಿವೆ. ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ ಹಾಗೂ ಮೂಲ ದೇವೋತ್ತಮ ಪುರುಷ ಎನ್ನುವುದು ಅವನ 3 ಲಕ್ಷಣಗಳಾಗಿವೆ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಹೌದು. ಭಾವಾರ್ಥ: ತಾವು ರಚಿಸಿರುವ ಭಗವತ್ ಸಂದರ್ಭ ಎನ್ನುವ ಕೃತಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಭಗವಾನ್ ಎನ್ನುವ ಶಬ್ದವನ್ನು ಕುರಿತು ಚರ್ಚಿಸಿದ್ದಾರೆ. ಊಹಿಸಿಕೊಳ್ಳಬಹುದಾದ ಹಾಗೂ ಅನೂಹ್ಯವಾದ ಸಕಲ ಶಕ್ತಿ ಪರಿಪೂರ್ಣವಾದ ದೇವೋತ್ತಮ ಪರಮಪುರುಷನು ಪರಮ ಪರಾತ್ಪರ ಪೂರ್ಣ ರೂಪ. ಇಂತಹ ಪೂರ್ಣ ಶಕ್ತಿಗಳು ಇಲ್ಲದಾಗ ಅರಿವಿಗೆ ದಕ್ಕುವ ಪರಮ ಸತ್ಯದ ಸಾಕ್ಷಾತ್ಕಾರದ ಆಂಶಿಕ ಪ್ರದರ್ಶನವೇ ನಿರಾಕಾರ ಬ್ರಹ್ಮನ್. ಭಗವಾನ್ ಎಂಬ ಶಬ್ದದ ಮೊದಲ ಅಕ್ಷರ ಭ ಎನ್ನುವುದಕ್ಕೆ ಪಾಲಕ ಅಥವಾ ರಕ್ಷಕ ಎಂದು ಅರ್ಥ. ಎರಡನೇ ಅಕ್ಷರ ಗ ಇದಕ್ಕೆ ನಾಯಕ, ಮುನ್ನಡೆಸುವವ ಹಾಗೂ ಸೃಷ್ಟಿಕರ್ತ ಎಂದು ಹೆಸರುಗಳಿವೆ. ವ ಎಂದರೆ ವಾಸಿಸುವಿಕೆ. ಸಕಲ ಜೀವಿಗಳು ಪರಮಪ್ರಭುವಿನಲ್ಲಿ ವಿರಮಿಸಿರುತ್ತಾರೆ ಹಾಗೂ ಪರಮಪ್ರಭುವು ಪ್ರತಿ ದೇವಿಯ ಹೃದಯದಲ್ಲೂ ವಾಸಿಸುತ್ತಾನೆ. ಈ ಎಲ್ಲ ಗ್ರಹಿಕೆಗಳನ್ನು ಒಟ್ಟುಗೂಡಿಸಿದರೆ ಭಗವಾನ್ ಎನ್ನುವ ಶಬ್ದವು ಜ್ಞಾನ, ಓಜಸ್ಸು, ಬಲ, ವೈಭವ, ಅಧಿಕಾರ ಹಾಗೂ ಪ್ರಭಾವಗಳನ್ನು ಕನಿಷ್ಠತೆ ಎಷ್ಟೂ ಇಲ್ಲದ ಅನೂಹ್ಯ ಪ್ರಮಾಣದಲ್ಲಿ ಪಡೆದಿರುವುದು ಎಂಬ ಅರ್ಥ ಬರುತ್ತದೆ. ಇಂತಹ ಅಚಿಂತ್ಯ ಶಕ್ತಿಗಳಿಲ್ಲದ ವ್ಯಕ್ತಿಯು ಯಾರನ್ನೂ ಪೂರ್ಣವಾಗಿ ಪಾಲಿಸಲಾರ, ಇಲ್ಲವೇ ರಕ್ಷಿಸಲಾರ. ಮಹಾನ್ ವಿಜ್ಞಾನಿಗಳೆನಿಸಿಕೊಂಡ ಬೌದ್ಧಿಕ ಚೇತನಗಳು ರೂಪಿಸಿದ ವೈಜ್ಞಾನಿಕ ಏರ್ಪಾಡುಗಳು ಇಂದಿನ ನಮ್ಮ ಆಧುನಿಕ ನಾಗರಿಕತೆಯನ್ನು ಪಾಲಿಸುತ್ತಿವೆ.
ಯಾರ ಬೃಹತ್ ಬೌದ್ಧಿಕ ಚೇತನವು ಅಸಂಖ್ಯ ಗ್ರಹಗಳ ಉಪಗ್ರಹಗಳ ಗುರುತ್ವಾಕರ್ಷಣೆಯನ್ನು ತಡೆದು ಅವು ತೇಲಾಡಲು ಅನಂತ ಅವಕಾಶವನ್ನು ನಿರ್ಮಿಸಿರುವುದೋ ಆ ಚೇತನದ ಶಕ್ತಿಯನ್ನು ನಾವು ಊಹಿಸಿಕೊಳ್ಳಬಹುದು. ಮನುಷ್ಯ ನಿರ್ಮಿತ ಉಪಗ್ರಹಗಳು ಭೂಮಿಯ ಕಕ್ಷೆಯಲ್ಲಿ ಸುತ್ತುವಂತೆ ಮಾಡಲು ಬೇಕಾದ ಬುದ್ಧಿಮತ್ತೆ ಎಷ್ಟೆಂಬುದನ್ನು ಯೋಚಿಸಿದರೆ ಬೃಹತ್ ಗಾತ್ರದ ಗ್ರಹವ್ಯೂಹಗಳು ನಿರ್ಮಾಣಕ್ಕೆ ಒಂದು ಬೃಹತ್ ಬುದ್ಧಿಶಕ್ತಿಯು ಕಾರಣವಾಗಿಲ್ಲ ಎಂದು ಆಲೋಚಿಸುವ ಮೂರ್ಖತನಕ್ಕೆ ಯಾರೂ ಕೈ ಹಾಕರು. ಒಂದು ಪರಮೋನ್ನತ ಶಕ್ತಿಯ ಪರಮೋನ್ನತ ಬುದ್ಧಿಶಕ್ತಿಯ ಏರ್ಪಾಟು ಹಿನ್ನೆಲೆಗಿಲ್ಲದೆ ದೊಡ್ಡ ಗಾತ್ರದ ಗ್ರಹಗಳು ಆಕಾಶದಲ್ಲಿ ತೇಲಾಡುತ್ತವೆ ಎಂದು ನಂಬಲು ಕಾರಣವೇ ಕಾಣುತ್ತಿಲ್ಲ. ಈ ವಿಚಾರವನ್ನು ಭಗವದ್ಗೀತೆಯಲ್ಲಿ 15.13 ಸ್ಪಷ್ಟವಾಗಿ ಚರ್ಚೆಗೊಳಪಡಿಸಲಾಗಿದೆ. ಗೀತೆಯಲ್ಲಿ ದೇವೋತ್ತಮ ಪುರುಷನು ನಾನು ಪ್ರತಿಯೊಂದು ಗ್ರಹದ ಒಳ ಹೋಗುತ್ತೇನೆ ಹಾಗೂ ನನ್ನ ಶಕ್ತಿಯಿಂದಾಗಿ ಆ ಗ್ರಹಗಳು ಕಕ್ಷೆಯಲ್ಲಿರುತ್ತವೆ ಎನ್ನುತ್ತಾನೆ. ದೇವೋತ್ತಮ ಪರಮಪುರುಷನು ಗ್ರಹಗಳನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳದಿರುತ್ತಿದ್ದರೆ ಅವು ಧೂಳಿನಂತೆ ಆಕಾಶದಲ್ಲಿ ಚೆದುರಿ ಹೋಗುತ್ತಿದ್ದವು. ದೇವೋತ್ತಮ ಪುರುಷನ ಈ ಅಚಿಂತ್ಯ ಶಕ್ತಿಯನ್ನು ಆಧುನಿಕ ವಿಜ್ಞಾನಿಗಳು ಕೇವಲ ಅಸಾಧುವಾಗಿ ಮಾತ್ರ ವಿವರಿಸಬಲ್ಲರು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದಗಳು. ಮಾತಾಜಿ ನನಗೆ ಸೋಮವಾರ ಹೇಳ್ತೀನಿ ಅಂದಿದ್ರಿ, ಓದ್ಲ ಮಾತಾಜಿ? ಓದಿ. ವಿವರಿಸಿದ ಭಾಗ ವಾ ಅಲ್ಲಿಂದ ಓದ್ಬೇಕಲ್ವ? ಹೌದು ಹೌದು. ಭಾಗ ಭಗ ಹಾಗೂ ವಾ ಎನ್ನುವ ಅಕ್ಷರಗಳು ಬೇರೆ ಬೇರೆ ಅರ್ಥ ವಿವರಣೆಗಳಿಗೂ ಒಗ್ಗುತ್ತವೆ. ತನ್ನ ಶಕ್ತಿಯ ಕಾರಭಾರಗಳಿಂದ ಪ್ರಭುವು ಪ್ರತಿಯೊಂದನ್ನು ರಕ್ಷಿಸುತ್ತಾನೆ ಹಾಗೂ ಧಾರಣ ಮಾಡುತ್ತಾನೆ. ಸ್ವಯಂ ತಾನೇ ತನ್ನ ಭಕ್ತರ ಪಾಲನೆ ಪೋಷಣೆಗಳನ್ನು ಮಾಡುತ್ತಾನೆ. ಒಬ್ಬ ರಾಜನು ತನ್ನ ರಾಜ್ಯದ ಜನತೆಯ ರಕ್ಷಣೆ ಹಾಗೂ ಪಾಲನೆಗಳನ್ನು ವಿವಿಧ ಆಡಳಿತ ಮುಖ್ಯಸ್ಥರಿಗೆ ವಹಿಸಿಕೊಟ್ಟು ತನ್ನ ಹೊಟ್ಟೆಯ ಮಕ್ಕಳನ್ನು ತಾನೇ ಹೇಗೆ ಪಾಲಿಸಿ ಪೋಷಿಸುತ್ತಾನೋ ಇದೋ ಹಾಗೆಯೇ ಭಗವದ್ಗೀತೆಯಿಂದ ನಮಗೆ ತಿಳಿದು ಬರುವಂತೆ ಪ್ರಭುವು ತನ್ನ ಭಕ್ತರ ಸ್ವಾಮಿ ಭಕ್ತಿ ಮಾರ್ಗದಲ್ಲಿ ನಿಶ್ಚಿತ ಮುನ್ನಡೆಯನ್ನು ಹೇಗೆ ಸಾಧಿಸಬೇಕೆಂಬ ಬಗೆಗೆ ತಾನೇ ಮುಂದೆ ನಿಂತು ತನ್ನಲ್ಲಿ ಪ್ರೇಮವಿರಿಸಿದ ಭಕ್ತರಿಗೆ ತಿಳಿಸಿಕೊಟ್ಟವನು ನಿಶ್ಚಯವಾಗಿ ಭಗವತ್ ಸಾಮ್ರಾಜ್ಯಕ್ಕೆ ಅಡಿಯಿಡುವಂತೆ ಉಪದೇಶಿಸುತ್ತಾನೆ. ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭಕ್ತರು ಮಾಡುವ ಅರ್ಚನೆಯ ಆರಾಧನೆಗಳನ್ನು ಕೂಡ ಪ್ರಭುವು ಸ್ವೀಕರಿಸುತ್ತಾನೆ. ಭಕ್ತರ ಪಾಲಿಗೆ ಅವನು ಚಿತ್ರ ಗೋಚರ ಹಾಗೂ ಗುರಿ ಎರಡೂ ಆಗಿರುತ್ತಾನೆ. ಭಕ್ತರು ಭಗವತ್ ಪ್ರೇಮದ ದೃಷ್ಟಿಯನ್ನು ಬೆಳೆಸಿಕೊಳ್ಳಲು ಹದವಾದ ಪರಿಸ್ಥಿತಿಯನ್ನು ಪ್ರಭುವು ನಿರ್ಮಿಸುತ್ತಾನೆ. ಈ ಕಾರ್ಯವನ್ನು ಕೆಲವು ಸಲ ಭಕ್ತನ ಲೌಕಿಕ ಮೋಹಗಳನ್ನು ಕಿತ್ತುಕೊಳ್ಳುವುದರ ಮೂಲಕ ಮಾಡುತ್ತಾನೆ. ಭಕ್ತನನ್ನು ಪೋಷಿಸುತ್ತಿರುವ ಎಲ್ಲ ಲೌಕಿಕ ಕಾರಭಾರಿಗಳನ್ನು ದಿಗ್ಭ್ರಮೆಗೆ ಒಳಗೆ ಮಾಡುತ್ತಾನೆ. ಭಕ್ತನು ಪ್ರಭುವನ್ನಲ್ಲದ ಬೇರೊಬ್ಬರನ್ನು ಅವಲಂಬಿಸಬಾರದು ಎಂಬುದು ಅವನ ಉದ್ದೇಶವಾಗಿರುತ್ತದೆ. ತನ್ನ ಭಕ್ತರ ಒಡೆಯ ತಾನೆಂದು ಭಕ್ತನು ತೋರಿಸಿಕೊಳ್ಳುವ ದಾರಿ ಇದಾಗಿರುತ್ತದೆ. ಭೌತ ಜಗತ್ತಿನ ಸೃಷ್ಟಿ ಪಾಲನೆ ಹಾಗೂ ನಾಶಗಳಲ್ಲಿ ಭಗವಂತನ ನೇರ ಪಾತ್ರವಿಲ್ಲ. ಏಕೆಂದರೆ ಅವನು ತನ್ನ ಅಂತರಂಗ ಶಕ್ತಿಯನ್ನು ಒಳಗೊಂಡಂತೆ ತನ್ನ ಪರಿವಾರದ ಜೊತೆ ದಿವ್ಯ ಆನಂದವನ್ನು ಅನುಭವಿಸುವುದರಲ್ಲಿ ನಿರಂತರವಾಗಿ ಮಗ್ನನಾಗಿರುತ್ತಾನೆ. ಹೀಗಿದ್ದು ಐಹಿಕ ಪ್ರಕೃತಿ ಹಾಗೂ ತಟಸ್ಥ ಶಕ್ತಿಗಳನ್ನು ಜೀವಿಗಳನ್ನು ಪ್ರಾರಂಭಿಸಿ ಆದ ಮೇಲೆ ತನ್ನನ್ನು ಪುರುಷ ಅವತಾರಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಈ ಪುರುಷ ಅವತಾರಗಳಲ್ಲಿ ಭಗವಂತನಿಗೆ ಇರುವಂತಹ ಶಕ್ತಿಗಳೇ ತುಂಬಿರುತ್ತವೆ. ಅಲ್ಲದೆ ಪುರುಷಾವತಾರಗಳು ಕೂಡ ಭಗವತ್ ತತ್ವದ ವರ್ಗದಲ್ಲಿಯೇ ಬರುತ್ತವೆ. ಏಕೆಂದರೆ ಈ ಅವತಾರಗಳಲ್ಲಿ ಪ್ರತಿಯೊಬ್ಬರೂ ದೇವೋತ್ತಮ ಪುರುಷನ ಮೂಲ ರೂಪದ ತದ್ರೂಪ ಆಗಿರುತ್ತಾರೆ.
ಜೀವಿಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಹಾಗೂ ಗುಣಾತ್ಮಕವಾಗಿ ಅವನು ಆ ಕಣಗಳು ಒಂದೇ ಆಗಿರುತ್ತವೆ. ಜೀವಿಗಳು ಭೌತಿಕವಾಗಿ ಎಲ್ಲೈತಪ್ಪ ಇದು? ಕರ್ಸರ್ ತಂದಿತ್ತೆ ನೋಡಿ. ಸುಖಾನುಭವದ ಮೇಲ್ವಿಚಾರಣೆ ನೋಡಿಕೊಳ್ಳಲು ಅಲ್ಲಿಂದ ಅಲ್ಲೋ ಮತ್ತೆ ಹೌದೌದು. ಪೂರೈಸಿಕೊಳ್ಳಲು ಅವರು ಐಹಿಕ ಜಗತ್ತಿಗೆ ಕಳುಹಿಸಲಾಗುತ್ತದೆ. ಆದರೂ ಅವರು ಪ್ರಭುವಿನ ಪರಮ ಸಂಕಲ್ಪಕ್ಕೆ ಬದ್ಧರು. ಜೀವಿಗಳು ಇಂತಹ ಐಹಿಕ ಸುಖಾನುಭವದ ಮೇಲ್ವಿಚಾರಣೆ ನೋಡಿಕೊಳ್ಳಲು ಪ್ರಭುವು ತನ್ನನ್ನು ಪರಮಾತ್ಮನ ಪ್ರತಿನಿಧಿಯಾಗಿ ನಿಯೋಜಿಸಿಕೊಳ್ಳುತ್ತಾನೆ. ಒಂದು ತಾತ್ಕಾಲಿಕ ಸಂತೋಷ ಕೂಟದ ಸಂಖ್ಯೆಯ ಉದಾಹರಣೆಯನ್ನು ಇಲ್ಲಿ ಕೊಡಬಹುದಾಗಿದೆ. ಸ್ವಲ್ಪ ಹೊತ್ತು ಸಂತೋಷ ಪಡುವ ಉದ್ದೇಶದಿಂದ ಒಂದು ದೇಶದ ಪ್ರಜೆಗಳು ಒಂದೆಡೆ ಸೇರಿದರೆ ಆ ದೇಶದ ಸರ್ಕಾರವು ಒಂದು ವಿಶೇಷ ಅಧಿಕಾರಿಯನ್ನು ಅಲ್ಲಿಗೆ ಕಳುಹಿಸುತ್ತದೆ. ಆ ಅಧಿಕಾರಿಗೆ ವಿಶೇಷ ಅಧಿಕಾರವೂ ಇರುತ್ತದಾದ್ದರಿಂದ ಆತ ಸರ್ಕಾರವೇ ಹೌದು. ಸಂತೋಷ ಕೂಟ ಸಂತೆ ಮುಗಿದ ಮೇಲೆ ಆ ವಿಶೇಷಾಧಿಕಾರಿಯ ಅಗತ್ಯವಿರುವುದಿಲ್ಲ. ಹೀಗಾಗಿ ಅವನು ಹಿಂತಿರುಗುತ್ತಾನೆ. ಪರಮಾತ್ಮನನ್ನು ಇಂತಹ ಅಧಿಕಾರಿಗೆ ಹೋಲಿಸಬಹುದಾಗಿದೆ. ಜೀವಿಗಳೇ ಎಲ್ಲವೂ ಅಲ್ಲ. ಅವರು ನಿಸ್ಸಂಶಯ ಹಾಗೂ ಪರಮಪ್ರಭುವಿನ ಭಾಗಗಳು ಹಾಗೂ ಗುಣಾತ್ಮಕವಾಗಿ ಅವರು ಒಂದೇ. ಆದರೂ ಜೀವಿಗಳು ಪ್ರಭುವಿನ ನಿಯಂತ್ರಣಕ್ಕೆ ಒಳಪಟ್ಟವರೇ. ಹೀಗೆ ನೋಡಿದರೆ ಜೀವಿಗಳು ಎಂದೂ ಪ್ರಭುವಿಗೆ ಸಮಾನನಾದವರಲ್ಲ ಹಾಗೂ ಅವರು ಒಂದೇ ಅಲ್ಲ. ಜೀವಿಗಳ ಜೊತೆ ಸೇರಿಕೊಳ್ಳುವ ಪ್ರಭುವು ಪರಮಾತ್ಮ ಅಥವಾ ಪರಮ ಪುರುಷ. ಆದ್ದರಿಂದ ಪರಮಾತ್ಮನು ಅನುಸಮಾನರಾದ ಜೀವಿಗಳು ಒಂದೇ ಮಟ್ಟದಲ್ಲಿರುವವರೆಂದು ಯಾರೂ ನೋಡಬಾರದು. ಐಹಿಕ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿಯ ಹಾಗೂ ಲಯಗಳ ಕಾಲದಲ್ಲಿ ನಿರಂತರವಾಗಿ ಪ್ರತ್ಯಕ್ಷವಾಗಿರುವ ಸರ್ವವ್ಯಾಪಿ ತತ್ವದಲ್ಲಿ ಜೀವಿಗಳು ಸುಪ್ತ ಸ್ಥಿತಿಯಲ್ಲಿ ಆಶ್ರಯ ಪಡೆದಿದ್ದಾರು. ಆ ತತ್ವವನ್ನು ನಿರಾಕಾರ ಬ್ರಹ್ಮನೆಂದು ಕರೆಯುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ವಿವಿಧ ಪ್ರದರ್ಶನಗಳ ಪರಿಭಾಷೆಯಲ್ಲಿ ಅವನಿಗೆ 3 ಹೆಸರುಗಳಿವೆ. ಒಂದು ಬ್ರಹ್ಮನ್, ಇನ್ನೊಂದು ಪರಮಾತ್ಮ, ಮತ್ತೊಂದು ದೇವೋತ್ತಮ ಪರಮ ಪುರುಷ. ಮೂಲ ದೇವೋತ್ತಮ ಪುರುಷ, ಸ್ಥಾನಿಕ ಪರಮಾತ್ಮ, ಬ್ರಹ್ಮನ್ ಮತ್ತೆ ಮೂಲ ದೇವೋತ್ತಮ ಪರಮ ಪುರುಷ ಅಂತೇಳಿ 3 ಲಕ್ಷಣಗಳು ಅವನದ್ದು ಆಗಿದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ತಾವು ರಚಿಸಿರುವಂತಹ ಭಗವತ್ ಸಂದರ್ಭ ಎನ್ನುವ ಕೃತಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಭಗವಾನ್ ಎನ್ನುವ ಆ ಶಬ್ದದ ಕುರಿತು ಅದನ್ನು ಚರ್ಚಿಸಿದ್ದಾರೆ. ಆ ಊಹಿಸಿಕೊಳ್ಳಬೇಕಾದ ಹಾಗೂ ಅನ್ಹೂಯವಾದ ಸಕಲ ಶಕ್ತಿ ಪರಿಪೂರ್ಣನಾದ ದೇವೋತ್ತಮ ಪರಮಪುರುಷ, ಪರಸ್ಪರನ ಪೂರ್ಣ ರೂಪ ಭಗವಂತ. ಇಲ್ಲಿ ಇಂತಹ ಪೂರ್ಣ ಶಕ್ತಿಗಳು ಇಲ್ಲದಾಗ ಅರಿವಿಗೆ ದಕ್ಕುವ ಪರಮ ಸತ್ಯದ ಸಾಕ್ಷಾತ್ಕಾರದ ಆಂಶಿಕ ಪ್ರದರ್ಶನವೇ ನಿರಾಕಾರ ಬ್ರಹ್ಮನ್. ಆ ಬ್ರಹ್ಮನ್ ಅಂತ ಸ್ಟೇಜ್ ಅದು ನಿರಾಕಾರ ಬ್ರಹ್ಮನ್ ಅಂದ್ರೆ ಬರೀ ಕಿರಣಗಳನ್ನು, ಈಗ ನಾವು ಸೂರ್ಯನಿಗೆ ಹೋಲಿಸಿದ್ರೆ ಅದರ ಕಿರಣಗಳನ್ನು ಮಾತ್ರ ನೋಡಿಕೊಂಡು ಅವರಿರುವುದು. ಅವರು ದೇವರಿಗೆ ಆಕಾರ ಇಲ್ಲ ಅಂತ ಹೇಳುವವರು ಎಲ್ಲ ಇದ್ದಾರೆ ನಿರಾಕಾರವಾಗಿ. ಅಂದ್ರೆ ಅವರು ಪೂರ್ಣ ಶಕ್ತಿಗಳು ಇಲ್ಲದಾಗ ಅರಿವಿಗೆ ದಕ್ಕುವಂತ, ಅವರ ಅರಿವಿಗೆ ಏನು ತಿಳುವಳಿಕೆಗೆ ಬರ್ತದೋ ಆ ಶಕ್ತಿ ಪರಮಸತ್ಯದ ಸಾಕ್ಷಾತ್ಕಾರದ ಆ ಅಂಶದ ಒಂದು ಪ್ರದರ್ಶನ ಮಾತ್ರವೇ ನಿರಾಕಾರ ಬ್ರಹ್ಮನ್. ಭಗವಾನ್ ಎಂಬ ಶಬ್ದದ ಮೊದಲ ಅಕ್ಷರ ಬಾ ಎನ್ನುವುದಕ್ಕೆ ಅರ್ಥ ಪಾಲಕ ಅಥವಾ ರಕ್ಷಕ ಅಂತ ಅರ್ಥ. ಎರಡನೇ ಅಕ್ಷರ ಗ, ಇದು ನಾಯಕ, ಪಾಲಕ ಮತ್ತೆ ನಾಯಕ ಭಗವಾನ್. ಮುನ್ನಡೆಸುವ ಅಥವಾ ಸೃಷ್ಟಿಕರ್ತ ಎಂಬ ಹೆಸರುಗಳು ಕೂಡ ಅಲ್ಲಿ ಬರ್ತದೆ ನಾಯಕನಿಗೆ. ವಾ ಅಂದರೆ ವಾಸಿಸುವಿಕೆ. ಸಕಲ ಜೀವಿಗಳು ಕೂಡ ಆ ಪರಮ ಪ್ರಭುವಿನಲ್ಲೇ ವಿರಾಮಿಸಿರುತ್ತಾರೆ ಹಾಗೂ ಪರಮ ಪ್ರಭುವಿನ ಪ್ರತಿ ಜೀವಿಯ ಹೃದಯದಲ್ಲಿ ಕೂಡ ಭಗವಂತ ವಾಸಿಸ್ತಾನೆ. ಎಲ್ಲರಲ್ಲಿ ಕೂಡ ಭಗವಂತ ಇದ್ದಾನೆ. ಒಂದು ಇರುವೆಯಿಂದ ಹಿಡಿದು ಆನೆಯವರೆಗೂ ಸಸ್ಯದಲ್ಲಿ ಎಲ್ಲದರಲ್ಲಿ ಕೂಡ ಪರಮಾತ್ಮನನ್ನು ಕಾಣ್ತಾರೆ. ಈ ಎಲ್ಲಾ ಗ್ರಹಿಕೆಗಳನ್ನು ಒಟ್ಟುಗೂಡಿಸಿದ ಭಗವಾನ್ ಎನ್ನುವ ಆ ಶಬ್ದ
ಅದು ನೋಡಿ, ಜ್ಞಾನ, ಓಜಸ್ಸು, ಬಲ, ವೈಭವ, ಅಧಿಕಾರ ಮತ್ತೆ ಪ್ರಭಾವಗಳನ್ನು ಕನಿಷ್ಠತೆ ಎಷ್ಟು ಇಲ್ಲದ ಅನೂಹ್ಯ ಪ್ರಮಾಣದಲ್ಲಿ ಪಡೆದಿರುವುದು ಎಂಬ ಅರ್ಥ ಬರುತ್ತದೆ. ಅಂದ್ರೆ ಎಲ್ಲಾ ಗ್ರಹಿಕೆಗಳನ್ನು ಒಟ್ಟುಗೂಡಿಸಿದ್ರೆ ಭಗವಾನ್ ಎಂಬ ಶಬ್ದಕ್ಕೆ ಆ ಜ್ಞಾನ, ಅವನ ತೇಜಸ್ಸು, ಅವನ ಬಲ ಹಾಗೂ ಅವನ ವೈಭವ, ಅಧಿಕಾರ, ಇವೆಲ್ಲವೂ ಕೂಡ ಅದರ ಪ್ರಭಾವ, ಅದು ಕನಿಷ್ಠತೆ ಎಷ್ಟು ಇಲ್ಲದ ಅನೂಹ್ಯ ಪ್ರಮಾಣವನ್ನು ಅದು ಪಡೆದಿದೆ ಅಂತೇಳಿ ಅರ್ಥ ಇಲ್ಲಿ ಬರ್ತದೆ. ಇಂತಹ ಅಚಿಂತ್ಯ ಶಕ್ತಿ ಇಂತಹ ಅಚಿಂತ್ಯ ಶಕ್ತಿಗಳಲ್ಲದೆ ವ್ಯಕ್ತಿಯು ಯಾರನ್ನು ಪೂರ್ಣವಾಗಿ ಪಾಲಿಸಲಾರ. ಯಾರಿಗೂ ಕೂಡ ಪೂರ್ಣವಾಗಿ ಭಗವಂತನ ಅಂತಹ ಶಕ್ತಿ ಇದ್ದದ್ರಿಂದ ಭಗವಂತ ಅದನ್ನು ಪಾಲಿಸ್ತಾನೆ. ಅಂತಹ ಅಚಿಂತ್ಯ ಶಕ್ತಿ ಇಲ್ಲದಿದ್ರೆ ಖಂಡಿತ ಯಾರಿಗೂ ಕೂಡ ಪಾಲಿಸ್ಲಿಕ್ಕೆ ಆಗುವುದಿಲ್ಲ, ಇಲ್ಲವೇ ರಕ್ಷಿಸಲು ಕೂಡ ಆಗುವುದಿಲ್ಲ. ಮಹಾನ್ ವಿಜ್ಞಾನಿಗಳು ಎನಿಸಿಕೊಂಡವರು ಈ ಭೌತಿಕ ಚೇತನಗಳು ರೂಪಿಸಿದಂತಹ ವೈಜ್ಞಾನಿಕ ಏರ್ಪಾಡುಗಳು ಅದು ಇಂದಿನ ನಮ್ಮ ಆಧುನಿಕ ನಾಗರಿಕತೆಯನ್ನು ಪಾಲಿಸುತ್ತದೆ. ಮಹಾನ್ ವಿಜ್ಞಾನಿಗಳೇ ಎನಿಸಿಕೊಂಡ ಆ ಭೌತಿಕ ಚೇತನಗಳು ಅವರು ರೂಪಿಸಿದಂತಹ ಈ ವೈಜ್ಞಾನಿಕವಾದ ಏರ್ಪಾಡುಗಳು ಇದು ಇಂದಿನ ನಮ್ಮ ಆಧುನಿಕ ನಾಗರಿಕತೆಯಲ್ಲಿ ಅದನ್ನು ಪಾಲಿಸ್ತದೆ. ಯಾರ ಬೃಹತ್ ಭೌತಿಕ ಚೇತನವು ಅಸಂಖ್ಯ ಗ್ರಹಗಳ ಉಪಗ್ರಹಗಳ ಆ ಗುರುತ್ವಾಕರ್ಷಣೆಯನ್ನು ತಡೆದು ಅವು ತೇಲಾಡಲು ಅನಂತ ಅವಕಾಶವನ್ನು ನಿರ್ಮಿಸಿರುವುದೋ ಆ ಚೇತನದ ಶಕ್ತಿಯನ್ನು ನಾವು ಊಹಿಸಿಕೊಳ್ಬಹುದು. ಯಾರ ಬೃಹತ್ ಭೌತಿಕ ಚೇತನವು ಅಸಂಖ್ಯಾತ ಗ್ರಹಗಳು ಮತ್ತೆ ಉಪಗ್ರಹಗಳು ಅದರ ಗುರುತ್ವಾಕರ್ಷಣೆಯನ್ನು ತಡೆದು ಅದು ತೇಲಾಡುವಂತೆ ಅದಕ್ಕೆ ಅನೇಕ ಅವಕಾಶಗಳನ್ನು, ಲೆಕ್ಕವಿಲ್ಲದಷ್ಟು ಅವಕಾಶವನ್ನು ನಿರ್ಮಿಸಿರುವುದು ಮತ್ತು ಆ ಚೇತನದ ಶಕ್ತಿಯನ್ನು ನಾವು ಊಹಿಸಿಕೊಳ್ಳುವುದು. ಇದು ಮನುಷ್ಯ ನಿರ್ಮಿತ ಉಪಗ್ರಹಗಳು ಭೂಮಿಯ ಕಕ್ಷೆಯಲ್ಲಿ ಸುತ್ತುವಂತೆ ಮಾಡಲು ಬೇಕಾದ ಬುದ್ಧಿವಂತ ಎಷ್ಟೆಂಬುದನ್ನು ಯೋಚಿಸಿದರೆ ಈಗ ನಾವು ಒಂದು ಭೂಮಿ ಭೂಗೋಳವನ್ನು ತಂದು ಅದು ಅದರಷ್ಟಕ್ಕೆ ತಿರುಗುವುದನ್ನು ನಾವು ತೋರಿಸ್ಬೋದು. ಆದ್ರೆ ಅವನ ಶಕ್ತಿಗಿಂತ ಬೃಹತ್ ಗಾತ್ರದ ಗ್ರಹ ವ್ಯೂಹಗಳು ಈಗ ಇಲ್ಲಿ ನಿರ್ಮಾಣಕ್ಕೆ ಒಂದು ಬೃಹತ್ ಬುದ್ಧಿ ಶಕ್ತಿಯು ಕಾರಣವಾಗಿಲ್ಲ ಎಂದು ಆಲೋಚಿಸುವ ಈ ಮೂರ್ಖತನಕ್ಕೆ ಯಾರು ಕೂಡ ಕೈ ಹಾಕ್ಲಿಕ್ಕೆ ಹೋಗುವುದಿಲ್ಲ. ಒಂದು ಪರಮೋನ್ನತ ಶಕ್ತಿಯ ಪರಮೋನ್ನತ ಬುದ್ಧಿಶಕ್ತಿಯ ಏರ್ಪಾಡು ಅದು ಹಿನ್ನೆಲೆಗಳಿಲ್ಲದೆ ದೊಡ್ಡ ಗಾತ್ರದ ಗ್ರಹಗಳು ಆಕಾಶದಲ್ಲಿ ಈಗ ತೇಲಾಡುತ್ತಾ ಇವೆ ಎಂದು ನಂಬಲು ನಮಗೆ ಕಾರಣವೇ ಕಾಣುತ್ತಿಲ್ಲ. ಯಾರಾದ್ರೂ ಯಾವುದಾದ್ರೂ ಕಾರಣ ಇದೆಯಾ? ಈ ಭೂಗ್ರಹಗಳು ಈಗ ಭೂಮಿಯ ಸುತ್ತ ತಿರುಗ್ತದೆ ಮತ್ತೆ ಸೂರ್ಯನ ಸುತ್ತ ಕೂಡ ತಿರುಗ್ತದೆ ಅಲ್ಲವಾ? ಇದಕ್ಕೆ ಯಾರು ಕಾರಣ? ಕೃಷ್ಣ ಕಾರಣ. ಕೃಷ್ಣ ಕಾರಣ. ಇದನ್ನು ಯಾರು ವಿಜ್ಞಾನಿಗಳು ಮಾಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಈ ವಿಚಾರವನ್ನು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 13ನೇ ಶ್ಲೋಕ ಸ್ಪಷ್ಟವಾಗಿ ಹೇಳಿದೆ. ಈ ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ನಾನು ಪ್ರತಿಯೊಂದು ಗ್ರಹದ ಒಳಗೆ ಕೂಡ ಇರ್ತೇನೆ, ನನ್ನ ಶಕ್ತಿಯಾಗಿ ನಾನು ಆ ಗ್ರಹದ ಕಕ್ಷೆಯಲ್ಲಿ ಕೂಡ ಇರ್ತೇನೆ ಎನ್ನುತ್ತಾನೆ. ಭಗವಂತ ಎಲ್ಲ ಗ್ರಹದ ಒಳಗೆ ಕೂಡ ಹೋಗ್ತಾನೆ, ಅವನ ಶಕ್ತಿ ಆ ಗ್ರಹದ ಕಕ್ಷೆಯಲ್ಲಿ ಕೂಡ ಇದೆ. ದೇವೋತ್ತಮ ಪರಮಪುರುಷನು ಗ್ರಹಗಳನ್ನು ಭದ್ರವಾಗಿ ಕೊಳ್ಳದಿರುತ್ತಿದ್ರೆ ಅದೇನಾಗ್ತಿತ್ತು? ಧೂಳಿನಂತೆ ಆಕಾಶದಲ್ಲಿ ಚದರಿ ಹೋಗ್ತಿದ್ದವು. ದೇವೋತ್ತಮ ಪರಮಪುರುಷನ ಈ ಅಚಿಂತ್ಯ ಶಕ್ತಿ ಅದನ್ನು ಆಧುನಿಕ ವಿಜ್ಞಾನಿಗಳು ಕೇವಲ ಅಸಾಧುವಾಗಿ ಮಾತ್ರ ವಿವರಿಸಬಲ್ಲರು. ಬ ಗ ಹಾಗೂ ವ ಎನ್ನುವ ಅಕ್ಷರಗಳು ಬೇರೆ ಬೇರೆ ಅರ್ಥ ವಿವರಣೆಗಳಲ್ಲಿ ಹೋಗುತ್ತದೆ. ಬ ಅಂದರೆ ಏನು? ಈಗ ಓದಿದೆವು. ಬ ಪಾಲಕ ಅಥವಾ ರಕ್ಷಕ. ಗ ಅಂತ ಹೇಳಿದ್ರೆ ನಾಯಕ. ಹಾಗೆ ವ ಅಂತ ಹೇಳಿದ್ರೆ ವಾಸಿಸುವುದು. ಇದಕ್ಕೆ ಬೇರೆ ಬೇರೆ ಅರ್ಥ ವಿವರಣೆಗಳು ಕೊಡ್ತಾರೆ.
ತನ್ನ ಶಕ್ತಿಯ ಕಾರಬಾರಿಗಳಿಂದ ಪ್ರಭುವು ಪ್ರತಿಯೊಂದನ್ನು ರಕ್ಷಿಸುತ್ತಾನೆ, ಮತ್ತೆ ಅದನ್ನು ಧಾರಣೆ ಕೂಡ ಮಾಡ್ತಾನೆ. ಸ್ವಯಂ ತಾನೇ ತನ್ನ ಭಕ್ತರ ಪಾಲನೆ ಪೋಷಣೆಗಳನ್ನು ಕೂಡ ಭಗವಂತನೇ ಮಾಡ್ತಾನೆ. ಒಬ್ಬ ರಾಜನು ತನ್ನ ರಾಜ್ಯದ ಜನತೆಯ ರಕ್ಷಣೆ ಹಾಗೂ ಪಾಲನೆಗಳನ್ನು ವಿವಿಧ ಆಡಳಿತ ಮುಖ್ಯಸ್ಥರಿಗೆ ಹೇಗೆ ವಹಿಸಿಕೊಟ್ಟು ತನ್ನ ಹೊಟ್ಟೆಯ ಮಕ್ಕಳನ್ನು ತಾನು ಹೇಗೆ ಪಾಲಿಸಿ ಪೋಷಿಸ್ತಾನೋ, ಇದು ಕೂಡ ಹಾಗೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಭಕ್ತರ ಪಾಲನೆ ಪೋಷಣೆಗಳನ್ನು ಕೂಡ ಭಗವಂತ ಮಾಡ್ತಾನೆ. ಯಾಕೆ? ನಮ್ಗೆಲ್ಲವನ್ನು ಕೊಟ್ಟದ್ದು ಅದಕ್ಕೆ ಅವನು ಭಗವಂತ ಪಾಲನೆ ಪೋಷಣೆ ಮಾಡ್ಲಿಕ್ಕೋಸ್ಕರ. ಪತ್ತೆ ಆಗೋದಿಲ್ಲ. ಒಳ್ಳೆ ಹಾಗೆ ಈಗ ಒಬ್ಬ ರಾಜ, ಅಯ್ಯೋ ಕೃಷ್ಣ, ಒಬ್ಬ ರಾಜ ಅವನು ಜನತೆಯ ರಕ್ಷಣೆಯನ್ನು ಹೇಗೆ ಮಾಡ್ತಾನೆ? ಅವನು ಒಂದು ಕಡೆಯಲ್ಲಿ ಕುಳಿತುಕೊಳ್ತಾನೆ, ಎಲ್ಲಾ ಕೆಲಸಗಳನ್ನು ಎಲ್ಲಾ ಅಧಿಕಾರಿಗಳಿಗೆ ಅವನು ಕೊಡ್ತಾನೆ, ಆಡಳಿತದ ಮುಖ್ಯಸ್ಥರಿಗೆ ವಹಿಸಿಕೊಡ್ತಾನೆ, ಮತ್ತೆ ಎಲ್ಲಾ ರಾಜ್ಯದ ಮಕ್ಕಳನ್ನು ಎಲ್ಲರನ್ನು ಅವನು ರಕ್ಷಿಸ್ತಾನೆ. ಹಾಗೆ ಭಗವಂತ ಕೂಡ ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದಾನೆ. ಹೇಗೆ? ಒಂದೊಂದು ದೇವತೆಗಳಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟು ಕೆಲಸವನ್ನು ಕೊಟ್ಟು ಮಾಡಿಸ್ತಾ ಇದ್ದಾನೆ ನೋಡಿ. ಹಾಗೆ ಭಗವದ್ಗೀತೆಯಿಂದ ನಮಗೆ ತಿಳಿದು ಬರುವಂತೆ ಪ್ರಭು ತನ್ನ ಭಕ್ತರ ಸ್ವಾಮಿ. ಅವನು ಭಕ್ತಿ ಮಾರ್ಗದಲ್ಲಿ ನಿಶ್ಚಿತ ಮುನ್ನಡೆಯಲ್ಲಿ ಹೇಗೆ ಸಾಧಿಸಬೇಕೆಂಬ ಬಗೆಗೆ ಪ್ರಭುವು ತಾನೇ ಮುಂದೆ ನಿಂತು ತನ್ನಲ್ಲಿ ಪ್ರೇಮ ವಿರಿಸಿದ ಭಕ್ತರಿಗೆ ತಿಳಿಸಿಕೊಟ್ಟು ಅವರು ನಿಶ್ಚಯವಾಗಿ ಭಗವತ್ ಸಾಮ್ರಾಜ್ಯಕ್ಕೆ ಅಡಿ ಇಡುವಂತೆ ಅವನು ಉಪದೇಶಿಸ್ತಾನೆ. ಹೀಗೆ ನಾವು ಪ್ರೇಮ ಬಿಟ್ಟು ಬರ್ಬೇಕು ಅಂತೇಳಿ ಎತ್ತಿ ಹೋಯ್ತು ಭಕ್ತಿ ಮಾರ್ಗದಲ್ಲಿ ನಿಶ್ಚಿತ ಮುನ್ನಡೆಯನ್ನು ಹೇಗೆ ಸಾಧಿಸಬೇಕು ಅಂತ ಹೇಳಿ ಪ್ರಭು ನಮ್ಗೆ ಮುಂದೆ ನಿಂತು ತನ್ನಲ್ಲಿ ಪ್ರೇಮವಿರಿಸಿದ ಭಕ್ತರಿಗೆ ಅದನ್ನು ತಿಳಿಸಿಕೊಟ್ಟು ಅವರು ನಿಶ್ಚಯವಾಗಿ ಭಗವತ್ ಸಾಮ್ರಾಜ್ಯಕ್ಕೆ ಅಡಿ ಇಡುವಂತೆ ಅವನು ಉಪದೇಶವನ್ನು ಕೊಡ್ತಾನೆ. ಹಾಗೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ಸಾರಿದ್ದಾರೆ. ಭಕ್ತರು ಮಾಡುವ ಅರ್ಚನೆ ಆರಾಧನೆಗಳನ್ನು ಕೂಡ ಪ್ರಭು ಭಗವಂತ ಸ್ವೀಕರಿಸ್ತಾನೆ. ಭಕ್ತರ ಪಾಲಿಗೆ ಅವನು ಚಿತ್ತ ಗೋಚರ ಹಾಗೂ ಗುರಿ ಎರಡು ಕೂಡ ಆಗಿರ್ತಾನೆ. ಭಕ್ತರು ಭಗವತ್ ಪ್ರೇಮದ ದೃಷ್ಟಿಯನ್ನು ಬೆಳೆಸಿಕೊಳ್ಳಲು ಹದವಾದ ಪರಿಸ್ಥಿತಿಯನ್ನು ಪ್ರಭು ನಿರ್ಮಿಸ್ತಾನೆ. ಈ ಕಾರ್ಯವನ್ನು ಕೆಲವು ಸಲ ಭಕ್ತನ ಲೌಕಿಕ ಮೋಹಗಳನ್ನು ಕಿತ್ತುಕೊಳ್ಳುವುದರ ಮೂಲಕ ಮಾಡ್ತಾನೆ. ಭಕ್ತನನ್ನು ಪೋಷಿಸುತ್ತಿರುವ ಎಲ್ಲಾ ಲೌಕಿಕ ದಿಗ್ಭ್ರಮೆಗೆ ಒಳಗು ಕೂಡ ಮಾಡ್ತಾನೆ. ಭಕ್ತನನ್ನು ಪೋಷಿಸುತ್ತಿರುವ ಎಲ್ಲಾ ಲೌಕಿಕವಾದ ಈ ಐಹಿಕ ಕಾರಬಾರಿಗಳನ್ನು ದಿಗ್ಭ್ರಮೆಗೆ ಒಳಗು ಮಾಡ್ತಾನೆ. ಭಕ್ತನು ಪ್ರಭುವನ್ನಲ್ಲದೆ ಬೇರೊಬ್ಬರನ್ನು ಅವಲಂಬಿಸಬಾರದು ಎಂಬುದು ಅವನ ಉದ್ದೇಶ ಇದೆ. ತನ್ನ ಭಕ್ತರು ಒಡೆಯ ತಾನೆಂದು ಭಗವಂತನು ತೋರಿಸಿಕೊಳ್ಳುವ ದಾರಿಯೇ ಇದು. ಈ ಭೌತ ಜಗತ್ತಿನ ಸೃಷ್ಟಿ, ಅದನ್ನು ಪಾಲನೆ ಮಾಡುವುದು ಮತ್ತೆ ನಾಶಗಳಲ್ಲಿ ಭಗವಂತನ ನೇರವಾದ ಪಾತ್ರ ಇಲ್ಲ ಅಲ್ಲಿ. ಏಕೆಂದ್ರೆ ಅವನು ತನ್ನ ಅಂತರಂಗ ಶಕ್ತಿಗಳನ್ನು ಒಳಗೊಂಡಂತೆ ತನ್ನ ಪರಿವಾರದ ಜೊತೆ ದಿವ್ಯ ಆನಂದವನ್ನು ಅನುಭವಿಸಿದ್ರಲ್ಲಿ ನಿರಂತರವಾಗಿ ಮಗ್ನನಾಗಿ ಇರ್ತಾನೆ. ಹೀಗಿದ್ದು ಈ ಐಹಿಕ ಪ್ರಕೃತಿ ಮತ್ತೆ ತಟಸ್ಥ ಶಕ್ತಿಗಳು ಅವುಗಳನ್ನು ಪ್ರಾರಂಭಿಸಿ ಆದ ಮೇಲೆ ತನ್ನನ್ನು ಪುರುಷ ಅವತಾರಗಳನ್ನಾಗಿ ಅವನು ವಿಸ್ತರಿಸಿಕೊಳ್ತಾನೆ. ಈ ಪುರುಷಾವತಾರಗಳಲ್ಲಿ ಭಗವಂತನಿಗೆ ಇರುವಂತಹ ಶಕ್ತಿಗಳೇ ತುಂಬಿರುತ್ತದೆ. ಭಗವಂತನಿಗೆ ಯಾವ ಶಕ್ತಿ ಇದೆ ಅದೇ ಶಕ್ತಿ ಈ ಪುರುಷಾವತಾರಗಳಲ್ಲಿ ಕೂಡ ಇದೆ. ಅಲ್ಲದೆ ಪುರುಷಾವತಾರಗಳು ಕೂಡ ಭಗವತ್ ತತ್ವದ ವರ್ಗದಲ್ಲೇ ಇರ್ತದೆ. ಏಕೆಂದರೆ ಈ ಅವತಾರಗಳಲ್ಲಿ ಪ್ರತಿಯೊಬ್ಬರು ದೇವೋತ್ತಮ ಪರಮ ಪುರುಷನಾದ ಮೂಲ ರೂಪದ ತದ್ರೂಪಗಳೇ ಆಗಿರ್ತಾರೆ. ಪುರುಷಾವತಾರಗಳು ಜೀವಿಗಳು ತನ್ನ ಸೂಕ್ಷ್ಮ ಕಣಗಳು ಮತ್ತು ಗುಣಾತ್ಮಕವಾಗಿ ಅವನು ಆ ಕಣಗಳು ಒಂದೇ ಆಗಿರುತ್ತದೆ. ಜೀವಿಗಳೆಲ್ಲ ಸೂಕ್ಷ್ಮವಾದ ಕಣಗಳು, ಮಾತ್ರ ಗುಣಾತ್ಮಕವಾಗಿ ಅವನು ಮತ್ತು ಅವನ ಆ ಕಣಗಳು ಕೂಡ ಒಂದೇ ಆಗಿರ್ತದೆ.
ಜೀವಿಗಳು ಭೌತಿಕವಾಗಿ ಸುಖ ಪಡಲೆಂದು ಸ್ವಾತಂತ್ರ್ಯವಾಗಿರಬೇಕೆಂದು ತಮ್ಮ ಅಪೇಕ್ಷೆಯನ್ನು ಪೂರೈಸಿಕೊಳ್ಬೇಕು ಅಂತೇಳಿ ಅವರನ್ನು ಈ ಐಹಿಕ ಜಗತ್ತಿಗೆ ಕಳಿಸಲಾಗ್ತದೆ. ಆದರೂ ಅವರು ಪ್ರಭುವಿನ ಪರಮ ಸಂಕಲ್ಪಕ್ಕೆ ಬದ್ಧರಾಗಿರ್ತಾರೆ. ಜೀವಿಗಳ ಇಂತಹ ಐಹಿಕ ಸುಖಾನುಭವದ ಮೇಲ್ವಿಚಾರಣೆ ನೋಡಿಕೊಳ್ಳಲು ಪ್ರಭುವು ತನ್ನನ್ನು ಪರಮಾತ್ಮನ ಪ್ರತಿನಿಧಿಯಾಗಿ ನಿಯೋಜಿಸಿಕೊಳ್ತಾನೆ. ಭಗವಂತ ಅವನ ಸಂಕಲ್ಪಕ್ಕೆ ನಾವೆಲ್ಲ ಬದ್ಧರು. ಆದರೂ ಅವರು ಪರಮ ಪ್ರಭುವಿನ ಸಂಕಲ್ಪಕ್ಕೆ ಬದ್ಧರು. ಜೀವಿಗಳ ಇಂತಹ ಐಹಿಕ ಸುಖ ಅನುಭವ ಅದರ ಮೇಲ್ವಿಚಾರಣೆ ನೋಡ್ಲಿಕ್ಕೆ ಪ್ರಭು ತನ್ನನ್ನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ, ನಿಯೋಜಿಸಿದ್ದಾನೆ, ಪ್ರತಿನಿಧಿಯಾಗಿ ನಿಯೋಜಿಸಿಕೊಂಡಿದ್ದಾನೆ. ಒಂದು ತಾತ್ಕಾಲಿಕ ಸಂತೋಷ ಕೊಟ್ಟರೆ, ಅಂದ್ರೆ ಸಂತೆ ಏನಾದ್ರೂ ಅದರ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಕೊಡಲಾಗಿದೆ. ಸ್ವಲ್ಪ ಹೊತ್ತು ಸಂತೋಷ ಪಡುವ ಈ ಉದ್ದೇಶದಿಂದ ಒಂದು ದೇಶದ ಪ್ರಜೆಗಳು ಒಂದೆಡೆ ಸೇರಿದರೆ ಆ ದೇಶದ ಸರ್ಕಾರ ಒಮ್ಮೆ ವಿಶೇಷ ಅಧಿಕಾರಿಯನ್ನು ಅಲ್ಲಿಗೆ ಕಳಿಸ್ತಾರೆ. ಆ ಅಧಿಕಾರಿಗೆ ವಿಶೇಷ ಅಧಿಕಾರವು ಇರುತ್ತದೆ, ಆದರೂ ಆತ ಸರ್ಕಾರವೇ ಹೌದು. ಈ ಸಂತೋಷಕೂಟ ಅಂದ್ರೆ ಇದರಲ್ಲಿ ಮುಗಿದ ಮೇಲೆ ಆ ವಿಶೇಷ ಅಧಿಕಾರಿಯ ಅಗತ್ಯ ಅಲ್ಲಿ ಇರುವುದಿಲ್ಲ. ಹೀಗಾಗಿ ಅವನಲ್ಲಿ ಹಿಂದಿರುಗುತ್ತಾನೆ. ಪರಮಾತ್ಮನನ್ನು ಇಂತಹ ಅಧಿಕಾರಿಗೆ ಅಲ್ಲಿ ಹೋಲಿಸಬಹುದಾಗಿದೆ. ಪರಮಾತ್ಮನ ಅಂದ್ರೆ ಒಂದು ತಾತ್ಕಾಲಿಕ ಸಂತೆ ಆಗ್ತದೆ. ಆ ಸಂತೆಯಲ್ಲಿ ಏನು ಸ್ವಲ್ಪ ಹೊತ್ತು ಸಂತೋಷ ಪಡ್ತಾರೆ. ಆ ಉದ್ದೇಶದಿಂದ ಒಂದು ದೇಶದ ಪ್ರಜೆಗಳು ಒಂದೆಡೆ ಸೇರ್ತಾರೆ. ಆ ದೇಶದ ಸರ್ಕಾರ ಒಬ್ಬ ವಿಶೇಷ ಅಧಿಕಾರಿಯನ್ನು ಅಲ್ಲಿಗೆ ಕಳಿಸ್ತದೆ. ಆ ದೇಶದ ಸರ್ಕಾರ ಒಂದು ವಿಶೇಷ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ಯಾರೋ ಒಬ್ಬರನ್ನು ಕಳಿಸ್ತಾರೆ ಸಂತೆ ಆಗೋಲಿಕ್ಕೆ. ಯಾಕೆ? ತುಂಬಾ ಜನ ಸೇರ್ತಾರೆ, ಜನದಟ್ಟಣೆ ಇರ್ತದೆ, ಎಲ್ಲವನ್ನು ಪರಿಪಾಲಿಸ್ಬೇಕು. ಅಲ್ಲಿ ರೋಡಿನಿಂದ ಹಿಡಿದು ಎಲ್ಲವೂ. ಈ ಅಧಿಕಾರಿಗೆ ವಿಶೇಷ ಅಧಿಕಾರವು ಇರುತ್ತದೆ, ಆದರೂ ಆತ ಸರ್ಕಾರ ಕೂಡ ಹೌದು. ಆ ಸಂತೋಷ ಕೂಟದಲ್ಲಿ ಮುಗಿದ ಮೇಲೆ ಅವನಿಗೆ ಅಲ್ಲಿ ಯಾವುದೇ ಕೆಲಸ ಇರುವುದಿಲ್ಲ, ಅವನ ಅಗತ್ಯ ಕೂಡ ಇಲ್ಲ. ಆಗ ಅವನು ಹಿಂದಿರುಗಲೇಬೇಕು. ಪರಮಾತ್ಮನನ್ನು ಇಂತಹ ಅಧಿಕಾರಿಗೆ ಅವನು ಹೋಲಿಸಿದ್ದಾರೆ. ಜೀವಿಗಳೇ ಎಲ್ಲವೂ ಅಲ್ಲ, ಎಲ್ಲವೂ ಕೂಡ ಜೀವಿಗಳೇ ಎಲ್ಲ ಅಲ್ಲ. ಅಂದ್ರೆ ಇಲ್ಲಿ ನಿಸ್ಸಂಶಯವಾಗಿಯೂ ಪರಮಪ್ರಭುವಿನ ಭಾಗಗಳು ಮತ್ತೆ ಗುಣಾತ್ಮಕವಾಗಿ ಅವರು ಒಂದೇ. ಆದರೆ ಇಲ್ಲಿ ಜೀವಿಗಳು ಪ್ರಭುವಿನ ನಿಯಂತ್ರಣಕ್ಕೆ ಎಲ್ಲರೂ ಒಳಪಟ್ಟವರು. ಹೀಗೆ ನೋಡಿದ್ರೆ ಜೀವಿಗಳು ಎಂದೂ ಪ್ರಭುವಿಗೆ ಸಮಾನರಾದವರು ಅಲ್ಲ. ನಾವು ಯಾರು ಕೂಡ ಪ್ರಭುವಿಗೆ ಸಮಾನರಾದವರಲ್ಲ. ಪ್ರಭುವಿನ ಒಂದು ಕಿಡಿ ನಾವು ಅಷ್ಟೇ. ಹಾಗೂ ಅವರು ಒಂದೇ ಆಗ್ಲಿಕ್ಕೂ ಕೂಡ ಆಗೋದಿಲ್ಲ. ಜೀವಿಗಳ ಜೊತೆ ಸೇರಿಕೊಳ್ಳುವ ಪ್ರಭು ಪರಮಾತ್ಮ, ನಮ್ಮೊಳಗೆ ಇರುವಂತವನು ಪರಮಾತ್ಮ ಅಥವಾ ಪರಮ ಪುರುಷ. ಆದ್ದರಿಂದ ಪರಮಾತ್ಮನು ಅನುಸಮಾನರಾದ ಜೀವಿಗಳು ಒಂದೇ ಮಟ್ಟದಲ್ಲಿ ಇರ್ತಾರೆ ಅಂತೇಳಿ ಯಾರು ನೋಡಬಾರದು. ಐಹಿಕ ಜಗತ್ತಿನ ಈ ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಕಾಲದಲ್ಲಿ ನಿರಂತರವಾಗಿ ಇದು ಪ್ರತ್ಯಕ್ಷನಾಗಿರುವ ಸರ್ವವ್ಯಾಪಿ ತತ್ವದಲ್ಲಿ ಜೀವಿಗಳು ಸೂಕ್ತ ಸ್ಥಿತಿಯಲ್ಲಿ ಆಶ್ರಯ ಪಡೆದಿದ್ದಾರೋ ಆ ತತ್ವವನ್ನು ನಿರಾಕಾರ ಬ್ರಹ್ಮನ್ ಎಂದು ಕರೆಯುತ್ತಾರೆ. ನೋಡಿ, ಜೀವಿಗಳು ಐಹಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದರಲ್ಲಿ ನಿರಂತರವಾಗಿ ಪ್ರತ್ಯಕ್ಷವಾಗಿರುವ ಸರ್ವವ್ಯಾಪ್ತಿ ತತ್ವದಲ್ಲಿ ಜೀವಿಗಳು ಸುಪ್ತ ಸ್ಥಿತಿಯಲ್ಲಿ ಆಶ್ರಯ ಪಡೆದಿದ್ದಾರೋ ಆ ತತ್ವವನ್ನು ನಿರಾಕಾರ ಬ್ರಹ್ಮ ಅಂತ ಹೇಳಿ ಕರೀತಾರೆ. ಸೂಕ್ತ ಸ್ಥಿತಿಯಲ್ಲಿ ಆಶ್ರಯ ಪಡೆದಿದ್ದಾರೆ. ಏನಾದ್ರೂ ಹೇಳಲಿಕ್ಕಿದೆಯಾ ಈ ಶ್ಲೋಕದಲ್ಲಿ? ಹರೇ ಕೃಷ್ಣ. ಹೇಳ್ಬೋದು ಏನಾದ್ರೂ ಹೇಳಿಕ್ಕಿದ್ರೆ. ಶಾಂತಿರೂಪಿಣಿ ಮಾತಾಜಿ ಇಲ್ಲವ? ಯಾರಿದ್ದಾರೆ? ನಿತ್ಯಾಂಗಿ ಮಾತಾಜಿ ಏನಾದ್ರೂ ಹೇಳುದಿದ್ರೆ ಹೇಳಿ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಇದ್ದೀರಲ್ಲ, ಹೇಳಿ. ಏನಾದ್ರೂ ಹೇಳಲಿಕ್ಕಿದೆಯಾ ಮಾತಾಜಿ? ಆಡ್ ಮಾಡಿದ್ದೀರಾ ಮಾತಾಜಿ? ಎಲ್ಲಾನು ಕೂಡ ಎಲ್ಲ ಆಡ್ ಮಾಡಿದ್ದೀರಾ ಮಾತಾಜಿ ನೀವು? ಆಯ್ತು, ಹಾಗಾದ್ರೆ ಮುಂದಿನ ಶ್ಲೋಕಕ್ಕೆ ಹೋಗುವಲ್ಲ ಮಾತಾಜಿ.
ಇಲ್ಲಿ ಒಂದು ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಭಗವಾನ್ ಪದದ ಅರ್ಥ ಮತ್ತು ಅದು ಹೇಗೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿದೆ ಅನ್ನೋದು ಕುರಿತಾಗಿ ಒಂದು ಸಂಬಂಧ ಕೊಟ್ಟು ಹೇಳ್ತಾನೆ. ಬಾ ಅಂದ್ರೇನು, ಗಾ ಅಂದ್ರೇನು, ವಾ ಅಂದ್ರೇನು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಜೀವಿಯ ಸ್ಥಾನ ಅದೆಲ್ಲರೂ ಕೂಡ ಹೇಳ್ತಾರೆ. ಹೌದು. ಶ್ಲೋಕ 11. ವದಂತಿ ತತ್ತತ್ತ್ವವಿದಸ್ತತ್ತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಸಬ್ದ್ಯತೆ. ವದಂತಿ ತತ್ತತ್ತ್ವವಿದಸ್ತತ್ತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಸಬ್ದ್ಯತೆ. ವದಂತಿ ತತ್ತತ್ತ್ವವಿದಸ್ತತ್ತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಸಬ್ದ್ಯತೆ. ಲಲಿತಾ ಪೂಜಾರಿ ಓದಿದ್ದೀರಾ? ಹರೇ ಕೃಷ್ಣ. ಲತಾ BS ಓದಿದ್ದೀರಾ? ಇಲ್ಲ ಮಾತಾಜಿ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ವದನ್ಮಿ ತತ್ತತ್ತ್ವವಿದಸ್ತತ್ತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಅತಿಶಬ್ದ್ಯತೆ. ಧನ್ಯವಾದಗಳು ಮಾತಾಜಿ. ಇದು ವದಂತಿ ಜನ ಹೇಳುತ್ತಾರೆ, ತತ್ ಆ ತತ್ವವಿದಃ ಪಂಡಿತ ಮಾನ್ಯರು, ತತ್ವಂ ಪರಮ ಸತ್ಯವನ್ನು, ಯತ್ ಯಾವುದು, ಜ್ಞಾನಂ ತಿಳಿವು, ಅದ್ವಯಂ ದ್ವಂದ್ವರಹಿತ, ಬ್ರಹ್ಮ ಬ್ರಹ್ಮನ್, ಇತಿ ಹೀಗೆ, ಪರಮಾತ್ಮ ಪರಮಾತ್ಮನೆಂದು, ಇತಿ ಹೀಗೆ, ಭಗವಾನ್ ಭಗವಾನ್ ಎಂದು, ಇತಿ ಹೀಗೆ, ಶಬ್ದ್ಯತೆ ಖ್ಯಾತನು. ಅನುವಾದ: ಬ್ರಹ್ಮ ವಸ್ತುವು ದ್ವಂದ್ವರಹಿತವಾದದ್ದೆಂದು, ಅದನ್ನು ನಿರಾಕಾರ ಬ್ರಹ್ಮನ್, ಸ್ವಾನಿಕ ಪರಮಾತ್ಮ ಹಾಗೂ ದೇವೋತ್ತಮ ಪುರುಷ ಎಂಬ ಹೆಸರುಗಳಲ್ಲಿ ಕರೆಯುತ್ತಾರೆಂದು ಪರಮ ಸತ್ಯವನ್ನು ಬಲ್ಲ ಅತೀಂದ್ರಿಯ ತತ್ವವಾದಿಗಳು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಅನುವಾದ ಆಯ್ತಲ್ಲ, ಇದನ್ನು ಓದಿ ಮಾತಾಜಿ. ಒಂದ್ ನಿಮಿಷ ಅನುವಾದ ಓದ್ದೆ ಮಾತಾಜಿ. ಭಾವಾರ್ಥ ಓದಿ. ಭಾವಾರ್ಥ. ಧನ್ಯವಾದಗಳು ಮಾತಾಜಿ. ಭಾವಾರ್ಥ. ಮೇಲಿನ ಸಂಸ್ಕೃತ ಶ್ಲೋಕವು ಶ್ರೀಮದ್ ಭಾಗವತದ ಮೊದಲ ಸ್ಕಂದದ 2ನೆಯ ಅಧ್ಯಾಯದಲ್ಲಿ ಬರುತ್ತದೆ. ಇಲ್ಲಿ ಸಕಲ ಆಧ್ಯಾತ್ಮಿಕ ತತ್ವಗಳ ಸಾರವನ್ನು ಕುರಿತು ಶೌನಕರೇ ಮೊದಲಾದ ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಸೂತ ಪೌರಾಣಿಕರು ಉತ್ತರ ನೀಡುತ್ತಿದ್ದಾರೆ. ತತ್ವವಿದಃ ಎನ್ನುವ ಮಾತು ಪರಮ ಸತ್ಯವನ್ನು ಬಲ್ಲವರಿಗೆ ಅನ್ವಯಿಸುತ್ತದೆ. ಈ ಜನ ಆಧ್ಯಾತ್ಮಿಕ ನೆಲೆಯಲ್ಲಿರುತ್ತಾರಾದ್ದರಿಂದ ದ್ವಂದ್ವರಹಿತ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಪರಮ ಸತ್ಯವನ್ನು ಕೆಲವು ಸಲ ಬ್ರಹ್ಮನೆಂಬುದಾಗಿಯೂ, ಕೆಲವು ಸಲ ಪರಮಾತ್ಮ ಎಂಬುದಾಗಿಯೂ, ಕೆಲವು ಸಲ ಭಗವಾನ್ ಎಂಬುದಾಗಿಯೂ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಬರಿಯ ಮನೋಕಲ್ಪನೆಗಳಿಂದಲೇ ಪರಚರ ವಸ್ತುವನ್ನು ಅರಸ ಹೊರಡುವವರ ಸಿದ್ಧಿಯು ಅಂತಿಮವಾಗಿ ನಿರಾಕನ್ ಬ್ರಹ್ಮನ್ನರ ಸಾಕ್ಷಾತ್ಕಾರದಲ್ಲಿ ಮುಗಿಯುತ್ತದೆ ಎಂಬುದನ್ನು, ಹಾಗೆಯೇ ಯೋಗಾಭ್ಯಾಸದಿಂದ ಪರತರ ವಸ್ತುವನ್ನು ಕಾಣ ಹೊರಡುವವರು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಎಂಬುದನ್ನು, ಆದರೆ ಪೂರ್ಣ ಜ್ಞಾನವುಳ್ಳವನು ಹಾಗೂ ಆಧ್ಯಾತ್ಮಿಕ ತಿಳಿವುಳ್ಳವನು ಭಗವಾನ್ನ ಆಧ್ಯಾತ್ಮಿಕ ರೂಪವನ್ನು, ಎಂದರೆ ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಎಂಬ ಸತ್ಯವನ್ನು ಬಲ್ಲವರೆಲ್ಲ ತಿಳಿದವರೇ ಆಗಿರುತ್ತಾರೆ.
ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಇನ್ನೊಬ್ಬರಿಗೆ ಕೊಡೋಣ. ಧನ್ಯವಾದಗಳು. ಲಲಿತಾರ್ ಪೂಜಾರಿ ಓದ್ತದಿಲ್ಲವಾ? ಓಕೆ, ನೆಕ್ಸ್ಟ್ ಯಾರಿಗೆ ಕೊಡೋಣ? ನಿರ್ಮಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿದ್ದೀರಾ? ಓದಿದ್ದೀನಿ ಮಾತಾಜಿ. ಓಕೆ. ಮಂಗಳ ಮಾತಾಜಿ ಮಂಜುಳಾ ನಾನು ಓದಿಲ್ಲ. ಓದಿ. ಹರೇ ಕೃಷ್ಣ ಮಾತಾಜಿ. ವ್ರಜದ ರಾಜನ ಮಗನಾದ ಶ್ರೀಕೃಷ್ಣನು ಪರಮ ಸತ್ಯವೆಂಬುದನ್ನು ದೇವೋತ್ತಮ ಪುರುಷನ ಭಕ್ತರು ಬಲ್ಲರು. ಶ್ರೀಕೃಷ್ಣನ ಹೆಸರು, ಗುಣ ಹಾಗೂ ಲೀಲೆಗಳಲ್ಲಿ ಪ್ರಭು ಭಕ್ತರು ವ್ಯತ್ಯಾಸ ಕಾಣುವುದಿಲ್ಲ. ಪ್ರಭುವಿನ ಪರಾತ್ಪರ ನಾಮಧೇಯ ರೂಪ ಹಾಗೂ ಗುಣಗಳನ್ನು ಅವನಿಂದ ಪ್ರತ್ಯೇಕಿಸಿ ನೋಡಬಯಸುವವರು ಪರಮ ತಿಳಿವನ್ನು ಹೊಂದಿರುವುದು ಕಡಿಮೆ ಎಂದು ತಿಳಿಯಬೇಕು. ದಿವ್ಯ ನಾಮವಾದ ಕೃಷ್ಣ ಎಂಬ ಹೆಸರನ್ನು ಜಪಿಸಿದಾಗ ಶ್ರೀಕೃಷ್ಣನು ದಿವ್ಯ ಶಬ್ದ ರೂಪದಲ್ಲಿ ಪ್ರತ್ಯಕ್ಷನಾಗಿರುತ್ತಾನೆ ಎಂಬುದನ್ನು ಪರಿಶುದ್ಧ ಭಕ್ತನು ಬಲ್ಲನು. ಆದ್ದರಿಂದ ಭಕ್ತನು ಗೌರವ ಹಾಗೂ ಭಾವಗಳಿಂದಲೇ ನಾಮ ಜಪ ಮಾಡುತ್ತಾನೆ. ಕೃಷ್ಣನನ್ನು ಅವನ ವಿವಿಧ ರೂಪಗಳಲ್ಲಿ ಭಕ್ತನು ನೋಡಿದಾಗ ಕೃಷ್ಣನಿಗಿಂತ ಬೇರೆಯಾದ ಏನನ್ನೂ ಅವನ ಕಣ್ಣುಗಳು ಕಾಣುವುದಿಲ್ಲ. ಹಾಗೊಮ್ಮೆ ಬೇರೆ ಏನನ್ನೋ ನೋಡಿದನಾದರೆ ಆತ ಪರಮ ಭಕ್ತ ತತ್ವದ ಬಗೆಗೆ ಶಿಕ್ಷಣ ಪಡೆದಿಲ್ಲ ಎಂದೇ ಭಾವಿಸಬೇಕಾಗುತ್ತದೆ. ಪರಮ ಜ್ಞಾನ ಇಲ್ಲದಿರುವುದನ್ನು ಮಾಯೆ ಎಂದು ಕರೆಯುತ್ತಾರೆ. ಕೃಷ್ಣ ಪ್ರಜ್ಞಾವಂತನಲ್ಲದವನು ದ್ವಂದ್ವಗಳಿಗೆ ಕಟ್ಟುಬಿದ್ದ ಮಾಯೆಯ ಪ್ರಭಾವದಡಿ ಬರುತ್ತಾನೆ. ಪರಾತ್ಪರ ನೆಲೆಯಲ್ಲಿ ಪರಮ ಪ್ರಭುವಿನ ಎಲ್ಲ ಪ್ರಕಟ ರೂಪಗಳು ದ್ವಂದ್ವ ಮುಕ್ತವಾಗಿವೆ. ಮಾಯಾ ನಿಯಂತ್ರಕನಾದ ವಿಷ್ಣುವಿನ ನಾನಾ ರೂಪಗಳು ಹೇಗೆ ದ್ವಂದ್ವ ಮುಕ್ತವಾಗಿದೆಯೋ ಅವು ಹಾಗಿವೆ. ಜೀವಿಯ ವ್ಯಕ್ತಿತ್ವವು ಪರಮ ಪ್ರಭುವಿನ ವ್ಯಕ್ತಿತ್ವಕ್ಕಿಂತ ದೊಡ್ಡದಲ್ಲವೆಂದು ಮಾತ್ರ ನಿರಾಕಾರ ಬ್ರಹ್ಮನನ್ನು ಅರಸುವ ಪ್ರಯೋಗಧಾರಿತ ತತ್ವದಲ್ಲಿ ಶ್ರದ್ಧೆಯುಳ್ಳವರು ಒಪ್ಪುತ್ತಾರೆ. ಪರಿಶುದ್ಧ ಆತ್ಮವು ಪರಮಾತ್ಮನಿಗಿಂತ ಬೇರೆಯಲ್ಲವೆಂದಷ್ಟೇ ಪರಮಾತ್ಮ ಸ್ಥಾನವನ್ನು ಮಾತ್ರ ಗುರುತಿಸಿ ಹೊರಡುವ ಹಠಯೋಗಿಗಳು ಒಪ್ಪಿಕೊಳ್ಳುತ್ತಾರೆ. ಹೀಗಿರುತ್ತಾ ಪರಿಶುದ್ಧ ಭಕ್ತನ ಪರಮ ಗ್ರಹಿಕೆಯ ಉಳಿದ ಎಲ್ಲವನ್ನು ಒಳಗೊಂಡಿರುತ್ತದೆ. ಯಾವುದೇ ಆದರೂ ಎಲ್ಲ ಆಯ್ತು ಮಾತಾಜಿ. ಅದು ಕೃಷ್ಣನು. ಎಲ್ಲಿಂದ ಮಾತಾಜಿ? ಎಲ್ಲಿ ಮಾತಾಜಿ? ಮಾಯೆಯಿಂದ ಆಯ್ತಲ್ಲ. ಲಾಸ್ಟ್ ಲೈನ್ ಮಾತಾಜಿ. ಇಲ್ಲಿ ಯಾವುದೇ ಆದರೂ ಅದು ಕೃಷ್ಣನಿಗೆ ಸಂಬಂಧಿಸಿದೆ ಎಂಬಂತೆ ಭಕ್ತನು ನೋಡುವುದಿಲ್ಲ. ಆದ್ದರಿಂದ ಭಕ್ತನಿಗಾಗುವ ಸಾಕ್ಷಾತ್ಕಾರವು ಇತರ ಎಲ್ಲರದಕ್ಕಿಂತ ಹೆಚ್ಚು ಪರಿಪೂರ್ಣವಾದದ್ದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೇಳಿಸ್ತಾ ಮಾತಾಜಿ? ಕೇಳಿಸಿತು. ಇಲ್ಲಿ ಬ್ರಹ್ಮ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾದ. ಬ್ರಹ್ಮ ವಸ್ತುವು ದ್ವಂದ್ವರಹಿತವಾದದೆಂದು ಅದನ್ನು ನಿರಾಕಾರ ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ, ದೇವೋತ್ತಮ ಪರಮಪುರುಷ ಎಂಬ ಹೆಸರುಗಳಲ್ಲಿ ಕರೆಯುತ್ತಾರೆ ಎಂದು ಸತ್ಯವನ್ನು ಬಲ್ಲ ಅತೀಂದ್ರಿಯ ತತ್ವವಾದಿಗಳು ಇದನ್ನು ಹೇಳ್ತಾರೆ. ಬ್ರಹ್ಮ ವಸ್ತುವು ದ್ವಂದ್ವರಹಿತವಾದದ್ದು, ಅದನ್ನು ನಿರಾಕಾರ ಬ್ರಹ್ಮನ್ ಅಂತ ಹೇಳ್ತಾರೆ. ಆಮೇಲೆ ಸ್ಥಾನಿಕ ಬ್ರಹ್ಮ, ಪರಮಾತ್ಮ, ದೇವೋತ್ತಮ ಪರಮಪುರುಷ, ಹೀಗೆ 3 ಹೆಸರುಗಳಲ್ಲಿ ಕರೀತಾರೆ ಅಂತೇಳಿ ಮೊದಲಿನ ಶ್ಲೋಕದಲ್ಲಿ ಕೂಡ ನಾವು ನೋಡಿದೆವು. 10ನೇ ಶ್ಲೋಕದಲ್ಲಿ. ಈಗ 11ರಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಪರಮ ಸತ್ಯವನ್ನು ಬಲ್ಲ ಅತೀಂದ್ರಿಯ ತತ್ವವಾದಿಗಳು ಕೂಡ ಅದನ್ನೇ ಹೇಳ್ತಾರೆ. ಭಾವಾರ್ಥದಲ್ಲಿ ಶೀಲ ಪ್ರಭುಪಾದ ಕಿ ಜೈ. ಮೇಲಿನ ಸಂಸ್ಕೃತ ಶ್ಲೋಕವು ಶ್ರೀಮದ್ ಭಾಗವತದ ಮೊದಲ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬರ್ತದೆ. ಇಲ್ಲಿ ಸಕಲ ಆಧ್ಯಾತ್ಮಿಕ ತತ್ವಗಳ ಸಾರವನ್ನು ಕುರಿತು ಶೌನಕರೇ ಮೊದಲಾದ ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿ ಸೂತ ಪೌರಾಣಿಕರು ಅವರು ಉತ್ತರ ನೀಡ್ತಾರೆ. ಶೌನಕಾದಿ ಋಷಿಗಳು ಸೂತ ಮುನಿಗಳ ಹತ್ರ
ಕೇಳಿದಕ್ಕೆ ಸೂತ ಮುನಿಗಳು ಇದನ್ನು ಉತ್ತರವನ್ನು ನೀಡ್ತಾರೆ. ತತ್ವವಿದ ಎನ್ನುವ ಮಾತು ಪರಮ ಸತ್ಯವನ್ನು ಬಲ್ಲವರಿಗೆ ಇದು ಅನ್ವಯಿಸುತ್ತದೆ. ಅಂದ್ರೆ ಅಲ್ಲಿ ಪಂಡಿತ ಮಾನ್ಯರು, ಪಂಡಿತರೆಲ್ಲ ಗೊತ್ತಿದ್ದವರು, ಎಲ್ಲಾ ವಿಷಯಗಳನ್ನು ತಿಳಿದವರು. ಈ ಜನ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತಾರಾದುದರಿಂದ ದ್ವಂದ್ವರಹಿತ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಅಂದ್ರೆ ಈ ಜ್ಞಾನ ದ್ವಂದ್ವರಹಿತವಾದದ್ದು, ಆಚೆಗಲ್ಲ ಈಚೆಗಲ್ಲ ಅಂತ ಹೇಳ್ತೇವಲ್ಲ, ಆ ತರದನ್ನೆಲ್ಲ ಆ ಜ್ಞಾನವನ್ನು ದ್ವಂದ್ವರಹಿತವಾಗಿ ಅವರು ಅರ್ಥ ಮಾಡಿಕೊಳ್ತಾರೆ. ಯಾವುದೋ ಅದಕ್ಕೆ ಅಡೆತಡೆ ಬಂದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಅರ್ಥ ಮಾಡಿಕೊಳ್ತಾರೆ. ಈ ಜನ ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾರೆ, ಅದಕ್ಕೆ ಆ ರೀತಿ ಆಗ್ತದೆ. ಪರಮ ಸತ್ಯವನ್ನು ಕೆಲವು ಸಲ ಬ್ರಹ್ಮನ್ ಎಂಬುದಾಗಿ, ಇನ್ನು ಕೆಲವು ಸಲ ಅದನ್ನು ಪರಮಾತ್ಮ ಎಂಬುದಾಗಿ, ಇನ್ನು ಕೆಲವು ಸಲ ಭಗವಾನ್ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ, ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅದು ಬರಿಯ ಮನೋಕಲ್ಪನೆಗಳಿಂದಲೇ ಪರಾತ್ಪರ ವಸ್ತುವನ್ನು ಅರಸ ಹೊರಡುವವರ ಸಿದ್ಧಿಯು ಅಂತಿಮವಾಗಿ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅದು ಮುಗಿಯುತ್ತದೆ. ಅಲ್ಲಿಗೆ ಯಾರು ಬರಿಯ ಮನೋಕಲ್ಪನೆಗಳಿಂದಲೇ ಪರಾತ್ಪರ ವಸ್ತುವನ್ನು ಅರಸುವವರು, ಅವರು ನಿರಾಕಾರವಾದಿಗಳು. ನಿರಾಕಾರವಾದಿಗಳು, ಅವರೆಲ್ಲ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅಲ್ಲಿ ತನಕ ಹೋಗಿ ಅಲ್ಲಿ ಮುಗೀತದೆ ಅವರದ್ದು ಎಂಬುದನ್ನು ಜ್ಞಾನಿಗಳು ಎಲ್ಲರೂ ಬಂದದ್ದು. ಯೋಗ ಅಭ್ಯಾಸದಿಂದ ಪರಾತ್ಪರ ವಸ್ತುವನ್ನು ನೋಡಬಹುದು, ಕಾಣಬಹುದು ಅಂತ ಹೇಳಿ ಪರಮಾತ್ಮನನ್ನು ಅವರು ಸಾಕ್ಷಾತ್ಕರಿಸಿಕೊಳ್ತಾರೆ ಎಂಬುದನ್ನು ಕೂಡ ಅವರು ಪೂರ್ಣ ಜ್ಞಾನ ಉಳ್ಳವನು, ಹಾಗೂ ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವನು ಭಗವಂತನ ಆ ಆಧ್ಯಾತ್ಮಿಕ ರೂಪವನ್ನು, ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನು ಅವರು ಸಾಕ್ಷಾತ್ಕರಿಸಿಕೊಳ್ತಾರೆ ಎಂಬ ಸತ್ಯವನ್ನು ಯಾರು ತಿಳಿದಿರ್ತಾರೋ, ಈ ಸತ್ಯವನ್ನು ಯಾರು ತಿಳಿದಿರ್ತಾರೋ ಅವರೇ ತಿಳಿದವರು ಆಗಿರ್ತಾರೆ. ಶುದ್ಧ ಭಕ್ತರು, ಶುದ್ಧ ಭಕ್ತ, ಪರಿಶುದ್ಧ ಶುದ್ಧ ಭಕ್ತ. ಹಾಗೆ ಪ್ರಜದ ರಾಜನ ಮಗನಾದ ಶ್ರೀಕೃಷ್ಣನು ಪರಮ ಸತ್ಯನಂತ ಹೇಳಿ ದೇವೋತ್ತಮ ಪರಮ ಪುರುಷ ಅವನು ಅಂತೇಳಿ ಭಕ್ತರಿಗೆ ಗೊತ್ತಿದೆ. ಅದು ಶ್ರೀಕೃಷ್ಣನ ಹೆಸರು, ಗುಣ, ಲೀಲೆಗಳು, ಲೀಲೆಗಳಲ್ಲಿ ಪ್ರಭು ಭಕ್ತರು ಅವರು ಯಾರು ಕೂಡ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಅದರಲ್ಲಿ ಪ್ರಭುವಿನ ಪರಾತ್ಪರ ನಾಮಧೇಯ ರೂಪ ಮತ್ತು ಗುಣಗಳನ್ನು ಅವನಿಂದ ಅದನ್ನು ಪ್ರತ್ಯೇಕಿಸಿ ನೋಡ ಬಯಸುವವರು ಪರಮ ತಿಳಿವನ್ನು ಹೊಂದಿರುವುದು ಕಡಿಮೆ ಎಂದು ತಿಳಿಬೇಕು. ಪ್ರಭುವಿನ ಪರಾತ್ಪರ ನಾಮಧೇಯ ರೂಪ ಮತ್ತೆ ಗುಣಗಳನ್ನು ಅವನಿಂದ ಪ್ರತ್ಯೇಕಿಸಿ ನೋಡ ಬಯಸುವವರು ಈ ಪರಮ ತಿಳಿವು ಏನಿದೆ ಜ್ಞಾನ, ಅದನ್ನು ಹೊಂದಿರುವುದು ಕಡಿಮೆ ಎಂದು ನಾವು ತಿಳಿಬೇಕು. ದಿವ್ಯ ನಾಮವಾದ ಕೃಷ್ಣ ಎಂಬ ಹೆಸರನ್ನು ಜಪಿಸಿದಾಗ ಶ್ರೀಕೃಷ್ಣನು ದಿವ್ಯ ಶಬ್ದ ರೂಪದಲ್ಲಿ ಪ್ರತ್ಯಕ್ಷನಾಗಿರುತ್ತಾನೆ, ಶಬ್ದ ರೂಪದಲ್ಲಿ ಕೃಷ್ಣ ಬರ್ತಾನೆ ಎಂಬುದನ್ನು ಪರಿಶುದ್ಧ ಭಕ್ತರು ತಿಳಿದಿದ್ದಾರೆ. ಅದನ್ನು ಆದ್ದರಿಂದ ಭಕ್ತನು ಇಲ್ಲಿ ಗೌರವ ಹಾಗೂ ಪೂಜ್ಯ ಭಾವಗಳಿಂದಲೇ ನಾಮ ಜಪ ಮಾಡುತ್ತಾನೆ. ಭಕ್ತ ಯಾರಿದ್ದಾನೋ ಅವನು ಗೌರವ ಹಾಗೂ ಪೂಜ್ಯ ಭಾವಗಳಿಂದಲೇ ನಾಮ ಜಪ ಮಾಡ್ತಾನೆ. ಕೃಷ್ಣನನ್ನು ಅವನ ವಿವಿಧ ರೂಪಗಳಲ್ಲಿ ಭಕ್ತನು ನೋಡಿದಾಗ ಕೃಷ್ಣನಿಗಿಂತ ಬೇರೆಯಾದ ಏನನ್ನೂ ಅವನ ಕಣ್ಣುಗಳು ಕಾಣುವುದಿಲ್ಲ. ಭಕ್ತನು ಗೌರವ ಹಾಗೂ ಪೂಜ್ಯ ಭಾವಗಳಿಂದಲೇ ನಾಮ ಜಪ ಮಾಡ್ತಾನೆ. ಕೃಷ್ಣನನ್ನು ಅವನು ವಿವಿಧ ರೂಪಗಳಲ್ಲಿ ಯಾರು ಭಕ್ತ ನೋಡಿದಾಗ ಕೃಷ್ಣನಿಗಿಂತ ಬೇರೆ ಯಾವುದು ಕೂಡ ಅವನ ಕಣ್ಣುಗಳು ಕಾಣುವುದಿಲ್ಲ, ಬೇರೆ ಏನನ್ನು ಕೂಡ ಅವನ ಕಣ್ಣುಗಳು ಕಾಣುವುದಿಲ್ಲ ಭಕ್ತನಾದವನು. ಹಾಗೊಮ್ಮೆ ಬೇರೆ ಏನನ್ನಾದ್ರೂ ನೋಡಿದ್ದನಂದ್ರೆ ಆತ ಪರಮತತ್ವದ ಬಗೆಗೆ ಶಿಕ್ಷಣವನ್ನೇ ಪಡೆದಿಲ್ಲ ಅಂದ್ರೆ ಅಂತ ಭಾವಿಸ್ಬೇಕಾಗ್ತದೆ. ಪರಮಜ್ಞಾನ ಇಲ್ಲದಿರುವವರನ್ನು ಮಾಯೆ ಅಂತ ಹೇಳಿ ಕರೀತಾರೆ. ಪರಮಜ್ಞಾನ ಇಲ್ಲದಿದ್ದವರು ಮಾಯೆ ಅಂತ ಹೇಳಿ ಕರೀತಾರೆ. ಕೃಷ್ಣ ಪ್ರಜ್ಞಾವಂತನಲ್ಲದವನು ದ್ವಂದ್ವಗಳಿಗೆ ಕಟ್ಟು ಬಿದ್ದು ಈ ಮಾಯೆಯ ಪ್ರಭಾವದೆಡೆ ಸಿಲುಕಿ ಬಿಡ್ತಾನೆ. ಪರಾತ್ಪರ ನೆಲೆಯಲ್ಲಿ ಪರಮಪ್ರಭುವಿನ ಎಲ್ಲಾ ಪ್ರಕಟವಾದ ರೂಪಗಳು ದ್ವಂದ್ವ ಮುಕ್ತರಾಗ್ತವೆ. ಹಾಗೆ ಮಾಯೆಯ ನಿಯಂತ್ರಕನಾದ ವಿಷ್ಣುವಿನ ನಾನಾ ರೂಪಗಳು ಹೇಗೆ ದ್ವಂದ್ವಮುಖ
ಮುಕ್ತವಾಗ್ತದೆಯೋ ಅವು ಕೂಡ ಹಾಗೆ ಜೀವಿಯ ವ್ಯಕ್ತಿತ್ವವು ಪರಮಪ್ರಭುವಿನ ವ್ಯಕ್ತಿತ್ವಕ್ಕಿಂತ ದೊಡ್ಡ ಪರಿಶುದ್ಧ ಆತ್ಮವು ಪರಮಾತ್ಮನಿಗಿಂತ ಬೇರೆ ಅಲ್ಲವೆಂದಷ್ಟೇ. ಕೇಳ್ತದಲ್ಲ? ಹಾ ಕೇಳುತ್ತೆ ಮಾತಾಜಿ, ನಂಗಿಲ್ಲಿ ಇಂಟರ್ನೆಟ್ ಏನೋ ಸ್ಲೋ ಅಂತೇಳಿ ಬರ್ತಾ ಉಂಟು ಅದಕ್ಕೆ. ಕೇಳುತ್ತೆ ಮಾತಾಜಿ. ಪರಿಶುದ್ಧ ಆತ್ಮ ಏನಿದೆಯೋ ಅದು ಪರಮಾತ್ಮನಿಗಿಂತ ಅದು ಬೇರೆ ಅಲ್ಲ. ಪರಮಾತ್ಮನ ಸ್ಥಾನವನ್ನು ಮಾತ್ರ ಗುರುತಿಸಿ ಹೊರಡುವ ಹಠಯೋಗಿಗಳು ಇದನ್ನು ಒಪ್ಪಿಕೊಳ್ತಾರೆ. ಪರಿಶುದ್ಧ ಆತ್ಮವು ಪರಮಾತ್ಮನಿಗಿಂತ ಬೇರೆಯಲ್ಲವೆಂದಷ್ಟೇ. ಪರಮಾತ್ಮನ ಸ್ಥಾನವನ್ನು ಮಾತ್ರ ಗುರುತಿಸ ಹೊರಡುವ ಹಠಯೋಗಿಗಳು ಮಾತ್ರ ಇದನ್ನು ಒಪ್ಪಿಕೊಳ್ತಾರೆ. ಹೀಗಿರುತ್ತಾ ಪರಿಶುದ್ಧ ಭಕ್ತನ ಪರಮ ಗ್ರಹಿಕೆ ಏನಿದೆಯೋ ಅದು ಉಳಿದ ಎಲ್ಲವನ್ನು ಕೂಡ ಒಳಗೊಂಡಿರುತ್ತದೆ. ಯಾವುದೇ ಆದರೂ ಅದು ಕೃಷ್ಣನಿಗೆ ಸಂಬಂಧಿಸಿದಲ್ಲ ಎಂಬಂತೆ ಭಕ್ತನು ನೋಡುವುದಿಲ್ಲ. ಆದ್ದರಿಂದ ಭಕ್ತನಿಗಾಗುವ ಸಾಕ್ಷಾತ್ಕಾರವು ಇತರ ಎಲ್ಲದಕ್ಕಿಂತ ಹೆಚ್ಚು ಅದು ಪರಿಪೂರ್ಣವಾದದ್ದು. ನೋಡಿ ಅಲ್ಲಿ, ಯಾವುದೇ ಆದ್ರೂ ಕೂಡ ಅದು ಕೃಷ್ಣನಿಗೆ ಸಂಬಂಧಿಸಿದಲ್ಲ ಎಂಬಂತೆ ಭಕ್ತನನ್ನು ನಾವು ನೋಡುವುದಿಲ್ಲ. ಯಾವುದೇ ಭಕ್ತನ ಪರಮ ಗ್ರಹಿಕೆ, ಪರಿಶುದ್ಧ ಭಕ್ತನ ಪರಮ ಗ್ರಹಿಕೆ ಉಳಿದ ಎಲ್ಲವನ್ನೂ ಕೂಡ ಒಳಗೊಂಡಿರ್ತದೆ. ಆದ್ರೆ ಯಾವುದೇ ಆದರೂ ಅದು ಕೃಷ್ಣನಿಗೆ ಸಂಬಂಧಿಸಿದಲ್ಲ ಎಂಬಂತೆ ಭಕ್ತರನ್ನು ನೋಡುವುದಿಲ್ಲ. ಆದ್ರಿಂದ ಭಕ್ತನಿಗಾಗುವ ಸಾಕ್ಷಾತ್ಕಾರ ಇತರ ಎಲ್ಲದಕ್ಕಿಂತ ಅದು ಹೆಚ್ಚು ಪರಿಪೂರ್ಣವಾಗಿ ಇರುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಏನುಂಟು ಹೇಳಲಿಕ್ಕೆ ಇನ್ನು ಇದರಿಂದ? ಶಾಂತಿ ರೂಪಿಣಿ ಮಾತಾಜಿ ಏನೋ ಹೇಳಿದ್ರಿ, ನಂಗೆ ಅದು ಅರ್ಥ ಆಗಲಿಲ್ಲ. ಶಾಂತಿ ರೂಪಿಣಿ ಮಾತಾಜಿ ಏನೋ ಹೇಳಿದ್ರಿ, ನಂಗೆ ಏನಂತ ಗೊತ್ತಾಗ್ಲಿಲ್ಲ. ಏನು ಹೇಳಿಲ್ಲ, ಅದು ಅಲ್ಲಿ ಆ ಶ್ಲೋಕದಲ್ಲಿ ಕೊಟ್ಟಿದಾರಲ್ಲ, ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ, ಅದ್ರ ಬಗ್ಗೆ ತತ್ವದರ್ಶಿಗಳಾದವರು ಅದನ್ನು 3 ಭಾಗಗಳಾಗಿ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಅದು ಬಂದಿದೆ ಅಲ್ವಾ, ಭಗವತ್ 1ನೇ ಕ್ಯಾಂಟೋದಲ್ಲಿ ನಮ್ಗೆ ಬಂದಿದೆ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. 1ನೇ ಕ್ಯಾಂಟದ 2ನೇ ಅಧ್ಯಾಯದಲ್ಲಿ ಏನೋ ಬಂದಿದೆ ಅದು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಸೌನಕಾದಿ ಮುನಿಗಳು ಇವರಿಗೆ ಸೂತ ಮುನಿಗಳಿಗೆ ಕೇಳುವಂತ ಪ್ರಶ್ನೆಗೆ ಅವರು ಉತ್ತರ ಕೊಡುವಂತ 3 ರೀತಿಯಲ್ಲಿ ಸಾಕ್ಷಾತ್ಕರಿಸಿಕೊಳ್ತಾರೆ ಅಂತ ಅವ್ರು ಹೇಳ್ತಾರೆ. ಅವರು ಬಲ್ಲವರು, ಅದನ್ನು ತಿಳಿದವರೇ ಆಗಿರ್ತಾರೆ ಅವರು ಹೇಳುವುದು. ಹರೇ ಕೃಷ್ಣ. ಇನ್ನು ಬೇರೆ ಏನಿಲ್ಲದಿದ್ರೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ